ನಾವಿವತ್ತು ಈ ತಣ್ಣೀರು ಪಂತ ಗ್ರಾಮ ಪಂಚಾಯತ್ ಅಡಿ ಬರುವಂತಹ ಕಲ್ಲೇರಿ ಅಂಗನವಾಡಿ ಕೇಂದ್ರಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದಿರೋದಕ್ಕೆ ಕಾರಣ ಇದೆ. ಇಲ್ಲಿ ನಿನ್ನೆ ಒಂದು ಗ್ರಾಮ ಸಭೆ ಆಗುತ್ತೆ. ಆ ಗ್ರಾಮ ಸಭೆಯಲ್ಲಿ ಒಂದು ಗಂಭೀರವಾದ ಚರ್ಚೆ ಆಗುತ್ತೆ ಒಂದು ಅಂಗನವಾಡಿ ಕೇಂದ್ರ ಬಗ್ಗೆ. ಏನು ಆ ಚರ್ಚೆ ಅಂತ ಹೇಳಿದ್ರೆ, ಈ ಒಂದು ಅಂಗನವಾಡಿ ಕೇಂದ್ರ ಆಗಿ 50 ವರ್ಷಕ್ಕೂ ಮೇಲಾಗಿರುವಂತದ್ದು. ಆದ್ರೆ ಈಗ ನೋಡ್ಬೇಕಾದ್ರೆ ನಿಮ್ಗೆ ಮೇಲ್ನೋಟಕ್ಕೆ ಬಹಳ ಅಂದವಾಗಿ ಕಾಣಿಸ್ತದೆ, ಏನು ಕೂಡ ನಿಮ್ಗೆ ಕುಂದು ಕೊರತೆ ಏನು ಕೂಡ ಕಾಣಿಸೋದಿಲ್ಲ. ಆದ್ರೆ ಒಳಗೆ ಹೋದಾಗ ಇಲ್ಲಿ ಯಾವುದೇ ಮಕ್ಕಳು ಬರ್ತಾ ಇಲ್ಲ. ಮಕ್ಕಳು ಯಾಕೆ ಬರ್ತಾ ಇಲ್ಲ? ಅದು ಕೂಡ ಕಾರಣ ಇದೆ. ಯಾಕಂತ ಹೇಳಿದ್ರೆ ಈ ಕಟ್ಟಡ ಯಾವಾಗ ಬೀಳುತ್ತೆ ಅಂತ ಹೇಳೋಕ್ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಅಂಗನವಾಡಿ ಕೇಂದ್ರ ಇರುವಂತದ್ದು. ನಾನು ಒಳಗೆ ಹೋಗ್ತೀನಿ, ನಿಮ್ಗೆ ನೇರವಾಗಿ ಸಾಕ್ಷಿ ಸಮೇತ ಯಾವ ರೀತಿಯಾಗಿ ಈ ಒಂದು ಅಂಗನವಾಡಿ ಕೇಂದ್ರ ಇದೆ, ಎಷ್ಟು ಡೇಂಜರಸ್ ಆಗಿದೆ, ಎಷ್ಟು ಅಪಾಯಕಾರಿಯಾಗಿ ಈ ಒಂದು ಅಂಗನವಾಡಿ ಕೇಂದ್ರ ಇದೆ ಅಂತ ನಾವು ತೋರಿಸ್ತೀವಿ. ಈಗ ಒಳಗೆ ಬರ್ತಾ ಇದೀವಿ. ಇಲ್ಲಿಗ ನೋಡಿದಾಗ ನಿಮ್ಗೆ ಒಬ್ರು ಮಕ್ಕಳು ಕೂಡ ಕಾಣಿಸ್ತಾ ಇಲ್ಲ. ಕಳೆದ 1 ವಾರ ಮೇಲಾಯ್ತು ಇಲ್ಲಿ ಮಕ್ಕಳು ಬರ್ತಾ ಇಲ್ಲ. ಯಾವ ಹೆತ್ತವರು ಕೂಡ ಇಲ್ಲಿ ಮಕ್ಕಳನ್ನ ಕಳಿಸ್ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ ಅಲ್ಲಿ ಮೇಲ್ಗಡೆ. ಸಂದೀಪ್, ನೀವು ಈ ಕಡೆ ಬನ್ನಿ, ಇಲ್ಲಿ ಸರಿಯಾಗಿ ಕಾಣಿಸುತ್ತದೆ. ಈಗ ಈ ಕಡೆ ಬಂದಾಗ ಪಕ್ಕಾಸು ಮುರಿದಿರುವಂತದ್ದು. ಸೊ ಈಗ ಸದ್ಯಕ್ಕಂತೂ ಕಳೆದ ಕೆಲವು ದಿನಗಳಿಂದ ಜೋರಾಗಿ ಮಳೆ ಬರ್ತಾ ಇದೆ, ಅಬ್ಬರಿಸಿಕೊಂಡು ಮಳೆ ಬರ್ತಾ ಇದೆ. ಸೊ ಆ ಹೆಂಚು ಭಾರವಾದಾಗ ಈ ಒಂದು ಪಕ್ಕಾಸು ಯಾವುದೇ ಕ್ಷಣದಲ್ಲಿ ಕೂಡ ಬೀಳ್ಬಹುದು. ಅಂತಹ ಒಂದು ಅಪಾಯಕಾರಿ ಸ್ಥಿತಿಯಲ್ಲಿ ಈ ಒಂದು ಅಂಗನವಾಡಿ ಕೇಂದ್ರ ಇದೆ. ಇನ್ನು ನೀವು ನೋಡ್ಬೋದು ಈ ಒಂದು ಕಟ್ಟಡವನ್ನ. ಸದ್ಯಕ್ಕಂತೂ ಅನೇಕ ವರ್ಷ ಆಯ್ತು ಈ ಒಂದು ಅಂಗನವಾಡಿ ಕೇಂದ್ರ ಕಿಂಚಿತ್ ಅಭಿವೃದ್ಧಿ ಕೂಡ ಕಾಣಿಸಿಲ್ಲ ಅನ್ನುವಂಥದ್ದಕ್ಕೆ, ಕಿಂಚಿತ್ ಅಭಿವೃದ್ಧಿ ಕೂಡ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಕಟ್ಟಡ ಕಾಣಿಸ್ತಾ ಇದೆ. ಇಲ್ಲಿ 20ಕ್ಕೂ ಹೆಚ್ಚಿನ ಮಕ್ಕಳು ಬರ್ತಾ ಇದ್ದಾರೆ. ಈ ಒಂದು ಪಂಚಾಯತ್ ಅಡಿ ಇರುವಂತಹ ವ್ಯಾಪ್ತಿ ಇರುವಂತಹ 20ಕ್ಕೂ ಹೆಚ್ಚಿನ ಮಕ್ಕಳು ಬರ್ತಾ ಇದ್ರು. ಆದ್ರೆ ಈಗ ಬರ್ತಾ ಇಲ್ಲ. ಒಬ್ರು ಕೂಡ ಬರ್ತಾ ಇಲ್ಲ. ಬರುವಂತಹ ಮಕ್ಕಳು ಕೂಡ ನಾನು ಇಲ್ಲಿ ಹೋಗೋದಿಲ್ಲ, ನಂಗೆಲ್ಲ ಭಯ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಭಯ ಅಂತ ಹೇಳಿದ್ರೆ ತೋರಿಸ್ತೀವಿ ಬನ್ನಿ. ಇದು ಅಂಗನವಾಡಿ ಕೇಂದ್ರದ ಅಡುಗೆ ಕೋಣೆ. ಇಲ್ಲಿ ನೋಡ್ಬೋದು ಒಂದು ಸಣ್ಣದಾಗಿ ಸುರಂಗ ಕೊರ್ದಿರುವಂತದ್ದು. ಇಲ್ಲಿಂದ ಹಾವುಗಳು ಬರುತ್ತೆ ಅನ್ನುವಂಥದ್ದು. ದಿನಕ್ಕೆ 2-3 ಹಾವುಗಳು ಬರುತ್ತೆ ಅನ್ನುವಂತಹ ದೂರು ಕೂಡ ಇದೆ. ಹಾಗಾಗಿ ಮಕ್ಕಳು ಭಯಗೊಂಡು ಇಲ್ಲಿಗೆ ಬರೋಕೆ ಒಪ್ತಾ ಇಲ್ಲ. ನಾವು ಕಳಿಸೋಕೆ ತಯಾರಾದ್ರೂ ಕೂಡ ಮಕ್ಕಳು ಬರ್ತಾ ಇರಲಿಲ್ಲ. ಹಾಗಾಗಿ ಪ್ರಶ್ನೆ ಮಾಡಿದಾಗ ಗೊತ್ತಾಗಿರುವಂತದ್ದು ಇಲ್ಲಿ ಹಾವುಗಳ ಸಮಸ್ಯೆ ಕೂಡ ಇದೆ ಅನ್ನುವಂಥದ್ದು. ಇಲ್ಲಿ ನೋಡಬಹುದು, ಸುತ್ತಮುತ್ತ ನಮಗೆ ತೋರಿಸ್ತೀವಿ ಯಾವ ತರ ಇದೆ ಅಂತ ಹೇಳಿದ್ರೆ, ಎಲ್ಲ ಕೂಡ ಪೊದೆ ಗಿಡ ಗಂಟೆ ಎಲ್ಲ ಕೂಡ ತುಂಬಿಕೊಂಡಿದೆ. ಸಂಪೂರ್ಣವಾಗಿ ಇದು ಅಂಗನವಾಡಿ ಕೇಂದ್ರ ಅಂತ ಅನಿಸ್ತಾ ಇಲ್ಲ. ಅಷ್ಟೊಂದು ಶೋಚನೀಯ ಪರಿಸ್ಥಿತಿಯಲ್ಲಿ ಒಂದು ಅಂಗನವಾಡಿ ಕೇಂದ್ರ ಇರುವಂತದ್ದು. ಸುತ್ತಮುತ್ತ ಎಲ್ಲ ಗಿಡ ಗಂಟೆ ಪೊದೆಗಳು ಇದೆ. ಇನ್ನು ನೋಡಬಹುದು ಇಲ್ಲಿ ಗೋಡೆ ನೋಡಬಹುದು. ಈ ಅಡುಗೆ ಕೋಣೆಯ ಗೋಡೆ ಕೂಡ ಹಾಗೇನೆ ಬಿರುಕು ಬಿದ್ದಿದೆ. ಇಲ್ಲಿ ಮಧ್ಯಭಾಗದಲ್ಲಿ ಬಿರುಕು ಬಿದ್ದಿರುವಂತದ್ದು. ಒಂದು ಮೇನ್ ಹಾಲ್ ಅಲ್ಲಿ ಪಕ್ಕಾಸು ಮುರಿದೋಗಿದೆ. ಕಿಚನ್ ಕೋಣೆಯಲ್ಲಿ, ಅಡುಗೆ ಕೋಣೆಯಲ್ಲಿ ಈ ತರ ಒಂದು ಗೋಡೆ ಬಿರುಕು ಬಿದ್ದಿದೆ. ಇಷ್ಟು ಮಾತ್ರ ಇಲ್ಲಿ ಸಮಸ್ಯೆ, ಇನ್ನು ಕೂಡ ಇದೆ. ಇದು ಅಂಗನವಾಡಿ ಕೇಂದ್ರದ ಉಗ್ರಾಣ, ಸ್ಟೋರ್ ರೂಮು. ಇಲ್ಲಿ ಪ್ರತಿ ಒಂದು ಮಕ್ಕಳಿಗೆ ಕೊಡುವಂತಹ ಅಕ್ಕಿ ಅಥವಾ ಆ ಒಂದು ಕಿಟ್ ಅದೆಲ್ಲ ಕೂಡ ಇಲ್ಲಿ ಶೇಖರಣೆ ಆಗುತ್ತೆ. ಆದ್ರೆ ಮೇಲ್ಗಡೆ ಹಂಚು ಮುರಿದೋಗಿ ಆ ಮಳೆ ನೀರೆಲ್ಲ ಕೆಳಗೆ ಬೀಳುತ್ತೆ. ಅಲ್ಲಿ ನೋಡ್ಬೋದು ಆ ಮಳೆ ನೀರು ಬೀಳೋದಕ್ಕೋಸ್ಕರ ಯಾವುದೇ ಒಂದು ಇಲ್ಲಿ ಇರುವಂತಹ ಸಾಮಾನುಗಳಿಗೆ ಯಾವುದು ಕೂಡ ಸಮಸ್ಯೆ ಆಗ್ಬಾರ್ದು ಅಂತ ಗೋಣಿ ಚೀಲವನ್ನು ಎಲ್ಲಕ್ಕೆ ಹಾಸಿ ಅದರ ಮೇಲೆ ಎಲ್ಲವನ್ನು ಕೂಡ ಇಟ್ಟಿದ್ದಾರೆ. ಜೊತೆಗೆ ಬಕೆಟ್ ಇಟ್ಟಿದ್ದಾರೆ. ಸೊ ಇಲ್ಲಿರುವಂತಹ ಯಾವುದೇ ವಸ್ತುಗಳು ಕೂಡ ನೀರು ಬೀಳಬಾರ್ದು, ನೀರು ಬಿದ್ದು ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿರುವಂತಹ ಸಹಾಯಕಿ, ಅಂಗನವಾಡಿ ಶಿಕ್ಷಕ ಎಲ್ಲ ಸೇರ್ಕೊಂಡು ಒಂದು ವ್ಯವಸ್ಥೆನೆ ಮಾಡಿದ್ದಾರೆ. ಆದ್ರೆ ಅಂಗನವಾಡಿ ಕೇಂದ್ರ ನೋಡಿದಾಗ ನಿಜ ಕೂಡ ಬೇಜಾರಾಗುತ್ತೆ. ಹೆಚ್ಚಿನ ಕಡೆ ಆಲ್ಮೋಸ್ಟ್ ಆಗಿ ಇಲ್ಲಿನ ಹಳೆ ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯತ್ನವರು, ಆಮೇಲೆ ಸಾರ್ವಜನಿಕರು ಸೇರ್ಕೊಂಡು ಎಲ್ಲರೂ ಕೂಡ ಒಂದು ಮುತುವರ್ಜಿ ವಹಿಸಿಕೊಂಡು ಅಂಗನವಾಡಿ ಕೇಂದ್ರವನ್ನ ಅಭಿವೃದ್ಧಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಇಷ್ಟು ವರ್ಷಗಳಾದ್ರೂ ಕೂಡ ಯಾರು ಕೂಡ ಈ ಅಂಗನವಾಡಿ ಕೇಂದ್ರ ಕಡೆ ಕಿಂಚಿತ್ ಕೂಡ ಒಂದು ಮನಸ್ಸು ಮಾಡಿಲ್ಲ. ಒಂದು ಅಭಿವೃದ್ಧಿ ಆಗಬೇಕು, ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅನ್ನೋದನ್ನು ಯಾರು ಕೂಡ ಮನಸ್ಸು ಮಾಡಿಲ್ಲ ಅನ್ನೋದಕ್ಕೆ ಈ ಅಂಗನವಾಡಿ ಕೇಂದ್ರ ಸಾಕ್ಷಿಯಾಗಿರುವಂತದ್ದು. ಇಲ್ಲಿಗ ಅನೇಕ ಪೋಷಕರಿದ್ದಾರೆ, ಅವ್ರ ಮಾತಾಡ್ಸೋಣ. ಈಗ ಇಲ್ಲಿ ಆಲ್ಮೋಸ್ಟ್ ಆಗಿ ನಾವು ಬಂದಿರೋದನ್ನ ನೋಡಿದಾಗ ಅನೇಕ ಮಾಹಿತಿ ತಿಳಿದು ಅನೇಕ ಪೋಷಕರು ಬಂದಿರುವಂತದ್ದು. ಇವ್ರ ಮಕ್ಕಳೆಲ್ಲ ಇಲ್ಲಿ ಬರ್ತಾ ಇದ್ರು. ಆದ್ರೆ ಈಗ ನಮ್ಮ ಮೀಡಿಯಾ ಮುಂದೆ ಅವ್ರು ಮಾತಾಡ್ತಾ ಇದ್ದಾರೆ. ಮೇಡಮ್, ಈಗ ನೀವು ಕೂಡ, ನಿಮ್ಮ ಮಕ್ಕಳು ಕೂಡ ಇಲ್ಲಿ ಬರ್ತಾ ಇದ್ರು. ನಿಮ್ಗೂ ಗೊತ್ತಿದೆ ಇದು ಆಲ್ಮೋಸ್ಟ್ 50 ವರ್ಷ ಮೇಲಾಗಿರುವಂತ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಇದು ಎಷ್ಟು ವರ್ಷ ಆಗಿರ್ಬೋದು, ಜೊತೆಗೆ ಇಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ? ಅದೇ, ಇದು ಈ ಅಂಗನವಾಡಿ ನಿನ್ನೆ ಗ್ರಾಮ ಸಭೆ ಇತ್ತು. ಅಲ್ಲಿ ಚರ್ಚೆ ಮಾಡಿದಾಗ 50 ವರ್ಷ ಮೇಲೆ ಆಗಿದೆ ಅಂತೇಳಿ ನಂಗೆ ಕೇಳ್ಪಟ್ಟಿದ್ದೇನೆ. ಅದೇ, ಇದು ಹಂಚೆಲ್ಲ ಇದು ಪಕ್ಕಸೆಲ್ಲ ಹೋದ್ಮೇಲೆ ಮಕ್ಕಳನ್ನ ಕಲಿಸಿಗೆ ಧೈರ್ಯ ಬರುದಿಲ್ಲ. ಅದೇ ಮೇಡಮ್ ಹೇಳಿದ್ದಾರೆ, ಅಂಗನವಾಡಿ ಟೀಚರ್ 1 ವಾರ ಆಯ್ತು ಕಳಿಸುದು ಬೇಡ ಅಂತ ಹೇಳಿದ್ದಾರೆ. ಯಾಕೆಂದ್ರೆ
ಅವ್ರಿಗೆ ಕೂಡ ಧೈರ್ಯ ಇಲ್ಲ. ಏನಾದ್ರೂ ಆದ್ರೆ ಅವರ ಮೇಲೆ ಬೀಳುದಲ್ಲ. ಅದೇ ಎಷ್ಟೋ ಜನ ಇಲ್ಲಿ ಬಂದು ಓದಿ ಹೋಗಿ ಇರುವ ಶಾಲೆ ಇದು. ಆದ್ರೆ ಊರವ್ರು ಕೂಡ ಸುಮ್ನೆ ಇದ್ದಾರೆ, ಗ್ರಾಮದವರು ಕೂಡ ಸುಮ್ನೆ ಇದ್ದಾರೆ, ಗ್ರಾಮ ಪಂಚಾಯತಿ ಕೂಡ ಕಂಪ್ಲೇಂಟ್ ಮಾಡಿದ್ರು ಕೂಡ ಅಷ್ಟೇ ಸುಮ್ನೆ ಇರ್ತಾರೆ. ಅವ್ರು ಒಂದ್ಸರಿ ಹೋದ್ಮೇಲೆ ಆದ್ರೆ ಹಿಂದೆನೆ ಹೋದ್ರೆ ಆಗ್ಬೋದು, ಮತ್ತೆ ಒಂದ್ಸರಿ ಹೋದ್ರೆ ಅಲ್ಲಿಗೆ ಬಿಟ್ಬಿಡುವ ಅಂತ. ಇದು ಹಾಗೆ ಆಗಿ ಹೀಗೆ ಆಗಿರೋದು. ಅದೇ ಮತ್ತೆ ಹಾವುಗಳು ಬರುದು, ನಮಗೇನೆ ಹಾವು ಬಂದ್ರೆ ಭಯ ಆಗುದಿಲ್ವಾ, ಇನ್ನು ಮಕ್ಳೇನೆ ಇಲ್ಲಿ ಹೇಗೆ ಬರ್ಬೋದು ಶಾಲೆಗೆ? ಹಾಗೆ ಆಗಿದೆ. ಒಂದೊಂದು ಹಾವುಗಳಲ್ಲ, ಎರಡೆರಡು ಹಾವು ಬರ್ತದೆ ಅಂತ. ಈ ಕಡೆಯಿಂದ ಆ ಕಡೆಯಿಂದ ಬಂದ್ರೆ ದೊಡ್ಡವರು ಒಮ್ಮೆ ನಿಂತ್ಕೊಳ್ಳಿ ಅಂತ ಅದ್ರ ಪಕ್ಕಕ್ಕೆ ಹೋಗಿ ನಿಜ ಭಯ. ಅದೇ ರೀತಿ ಆಗಿದೆ. ಶಾಲೆಗೆ ಯಾವ ಮಕ್ಳು ಬರುದಿಲ್ಲ. ನನ್ನ ಮಗ ಅಂತೂ ಹೋಗುದೇ ಇಲ್ಲ. ಒಂದ್ ನಾಲ್ಕು ವಾರ ಆಯ್ತು ಬರುದೇ ಇಲ್ಲ. ಈಗ ಅಳ್ತಾನೆ, ಹೋಗುವಾಗ್ಲೇ ಅಳ್ತಾನೆ, ನಾ ಹೋಗುದಿಲ್ಲ ಅಂತ. ನೀವು ಕೇಳಿದಾಗ ಏನಂತ ಹೇಳ್ತಾನೆ ಅವನು? ಅಲ್ಲಿಗೆ ಹಾವು ಬರ್ತದೆ, ಇಲಿ ಬರ್ತದೆ, ಹಾವು ಬರ್ತದೆ, ಇಲಿಯ ನಾಟಿಸ್ಕೊಂಡ್ ಬರ್ತದೆ ಅಂತ ಹೇಳ್ತಾನೆ. ಒಂದು ಮನೆಯಲ್ಲಿ ಒಂದು ಹಲ್ಲಿ ಹೋದ್ರು ಕೂಡ ಅವನಿಗೆ ಎದುರಿಗೆ ಆಗಿದೆ, ಅಷ್ಟು ಎದುರು ಪಟ್ಟಿದ್ದಾನೆ ಈಗ. ನಿಮ್ಮ ಹೆಸರು? ಅಶ್ವಿತಾ. ಹಾಗೆ ಮೇಡಮ್, ನಿಮ್ಮ ಹೆಸರು? ನಂದು ದೀಕ್ಷಿತಾ ಅಂತ. ಓಕೆ. ಸೊ ನೀವು ಕೂಡ ಅಂದ್ರೆ ನನ್ನ ಮಗಳಿಗೆ ಸ್ಟಾರ್ಟಿಂಗ್ ಬರುದಷ್ಟೇ ಒಂದು 3 days ಆಯ್ತು. 3 days ಅಲ್ಲಿ ಬರ್ಬೇಕಿದ್ರೆ ನನ್ನ ಮಗಳು ಫುಲ್ ನೀರು ಬೀಳ್ತಾ ಉಂಟು. ಅವಳನ್ನಲ್ಲಿ ಮಲಗಿಸಿ ನಮಗೆ ಎಷ್ಟು ಬೇಜಾರಾಗುದು. ನಾವು ಮನೆಯಲ್ಲಿ ಅಷ್ಟು ಚಂದ ಬೆಳೆಸಿರ್ತೇವೆ. ಇಲ್ಲಿ ಒಂದು ಅಂಗನವಾಡಿಗೆ ಎಜುಕೇಶನ್ಗೆ ಅಂತ ಸ್ಟಾರ್ಟಿಂಗ್ ಬೇಸಿಗೆ ಕಲಿಸುವಾಗ, ಒಂದು ಅಂಗನವಾಡಿ ಬೇಸಿಗೆ ಬರ್ಬೇಕಾದ್ರೆ ಈ ತರ ಎಲ್ಲ ವಿಪರ್ಯಾಸ ಇದಿರುವಾಗ ನಾವ್ ಹೇಗೆ ಅಂತ ಕಲಿಸುದು? ಇರುದೀಗ ಒಬ್ರು, ಅವರು ಮೇಡಮ್ ಏನೋ ಫೀಲ್ಡಿಗೆ ಹೋಗ್ತಾ ಇದ್ದಾರೆ, ಅವರನ್ನು ಫೀಲ್ಡಿಗೆ ಹಾಕಿದ್ದಾರೆ. ಇಬ್ರು ಹೆಲ್ಪರ್ ಒಬ್ರು ಇರುದು. ಇದು ಬಾತ್ರೂಮ್ ಟಾಯ್ಲೆಟ್ಗೆ ಎಲ್ಲ ಹೊರಗಡೆ ಹೋಗ್ಬೇಕು. ಅವ್ರು ಇಲ್ಲಿ ಅಡಿಗೆ ಮಾಡ್ಬೇಕಾ ಅಲ್ಲ ಮಕ್ಕಳ ಹಿಂದೆ ಹೋಗಿ ಟಾಯ್ಲೆಟ್ಗೆ ಹೋಗ್ಬೇಕಾ? ಹಾವು ಇಲಿ ಎಲ್ಲ ಬರೋದು ತುಂಬಾ ನಮಗೆ ಭಯ ಆಗ್ತದೆ. ಈ ಸುತ್ತಮುತ್ತ ನೋಡಿ 56 ಸೆನ್ಸ್ ಜಾಗ ಉಂಟು ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅದು ಒಂದು ಚೂರು ಡೆವಲಪ್ಮೆಂಟ್ ಆಗ್ಲಿಲ್ಲ. ಇದೆಲ್ಲ ಎಷ್ಟು ಇದು ಹುಳ್ಳೆಲ್ಲ ಬೆಳೆದು ನಮ್ಮಕ್ಕಿಂತ ಎತ್ತರ ಬೆಳೆದಿದೆ. ಮರ ಎಲ್ಲ ಉಂಟು. ಮರ ಅಕಸ್ಮಾತ್ ಗಾಳಿ ಬಂದು ಬಿದ್ರೆ ಇದ್ರ ಮೇಲೆ ಬೀಳುದಲ್ವಾ? ಅದಕ್ಕಿಂತ ಈ ಗೋಡೆಗೆ ರಿಪೇರಿ ಮಾಡೋ ಬದಲು ಒಂದು ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಒಳಗೆ ಇದ್ದು ಎಲ್ಲ ಈಗ ಒಳ್ಳೊಳ್ಳೆ ಇದು ಹಾಕ್ತಾ ಉಂಟು ಅಂಗನವಾಡಿ ಕೇಂದ್ರ. ಹಾಗೆ ಇದನ್ನು ಕೂಡ ಬಾತ್ರೂಮ್ ಟಾಯ್ಲೆಟ್ ಒಳಗೆ ಮಾಡಿ ಸ್ಲ್ಯಾಪ್ ಅಲ್ಲೆಲ್ಲ ಮಾಡಿದ್ರೆ ಎಷ್ಟು ಚಂದ ಆಗ್ತದೆ ಗೊತ್ತುಂಟು. ಇದು ಎಷ್ಟು ಮಕ್ಕಳಿಗೆ ಕೃಷಿಗೆ ಇದಕ್ಕೆಲ್ಲ ಬೇಕಾದೆಲ್ಲ ಇಲ್ಲೇ ಸಿಕ್ಕದೆ. ಈಗ ಕೃಷಿ ಮಾಡಿದ್ರು ಕೂಡ ಒಂದು 50 ಅಡಿಕೆ ಗಿಡ ನೆಟ್ಟರು ಕೂಡ ಅದರ ಫಸಲು ಇದಕ್ಕೆ ಬರ್ತದೆ ಅಲ್ವಾ? ಯೂಸ್ ಆಗುದಿಲ್ವಾ? ನನ್ನ ಮಗಳಿಗೆ ನೆಕ್ಸ್ಟ್ ಇಯರ್ ಹೋಗ್ಬೋದು, ಆದ್ರೆ ಬೇರೆ ಮಕ್ಕಳಿಗೆ ಅದ್ರ ಯೂಸ್ ಆಗ್ತದೆ ಅಲ್ವಾ? ಅದಕ್ಕೋಸ್ಕರ ಅದಕ್ಕೊಂಚೂರು ಇಂಟ್ರೆಸ್ಟ್ ತೋರಿಸಿದ್ರೆ ಇಷ್ಟು ಇದಿರುವ ಅಂಗನವಾಡಿ ಕೇಂದ್ರ ಎಷ್ಟೋ ಎತ್ತರಕ್ಕೆ ಬೆಳಿಬಹುದು. ಇವಾಗ ಇದನ್ನೊಂದು ಚಂದ ಮಾಡಿ ಮಕ್ಕಳಿಗೆ ಎಜುಕೇಶನ್ ಎಷ್ಟು ಜನ ಈಗ 25 ಜನ ಬರ್ತಾ ಇದ್ರು ಅಂತ ಹೇಳ್ತಿದ್ರು ನನ್ನ ಮಗಳು ಬರ್ಲಿಕ್ಕೆ ಮುಂಚೆ. ಈಗ 1-2 ಮಗು ಬರುದಾದ್ರೆ ಎಷ್ಟು ಇದು ಆಗಿದೆ ಹಾಗಾದ್ರೆ. ಈ ಬಿಲ್ಡಿಂಗ್ ಕೂಡ ಎಷ್ಟು ಸೇಫ್ ನಾವು ಮಕ್ಕಳನ್ನು ಅಂಗನವಾಡಿ ಕಲಿಸುದು. ನಾವು ಮನೆಯಲ್ಲಿ ಕಷ್ಟ, ಕೆಲವರು ಮನೆಯಲ್ಲಿ ಕಷ್ಟ ಆಗ್ತದೆ, ಜಾಬಿಗೆ ಹೋಗ್ತಾರೆ, ಆ ತರ ಎಲ್ಲ ಹೇಳಿ ಕಲಿಸುವಂತದ್ದು. ಇಲ್ಲಿ ಕೂಡ ಸೇಫ್ ಇಲ್ಲ ಅಂದ್ರೆ ಮಕ್ಕಳನ್ನ ಎಲ್ಲಿಗೆ ಅಂತ ಕಲಿಸುದು ಅಲ್ವಾ? ಸೊ ನೀವು ಗ್ರಾಮ ಸಭೆಯಲ್ಲಿ ಕೂಡ ಪ್ರಶ್ನೆ ಮಾಡಿದ್ದೀರಾ? ಮಾಡಿದ್ದೇನೆ, ನಿನ್ನೆ ಹೇಳಿದ್ದೇನೆ. ಅದಕ್ಕೆ ನಿನ್ನೆ ಅವರು ಮೇಡಮ್ ಬಂದು ಇಲಾಖೆಯಿಂದ ಬಂದವರು 1 ತಿಂಗಳಾದ್ದು ಬಂದು ನಾನು ತಾತ್ಕಾಲಿಕ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಆದ್ರೆ ಶಿಫ್ಟ್ ಎಲ್ಲಿಗೆ ಮಾಡ್ತಾರೆ ಅಂತ ಇನ್ನು ಕೂಡ ಮೀಟಿಂಗ್ ಆಗ್ಲಿಲ್ಲ. ನಾನು ಕೇಳಿದೆ ಇವತ್ತೇ ಮಾಡುವನ ಅಂತ. ಇಲ್ಲ, ಅದು ಪೋಷಕರೆಲ್ಲ ಬರ್ಬೇಕು ಅಂತ ಹೇಳಿದ್ರು. ಅದು ಗುರುವಾರ ಅವ್ರೇನ ಅಧಿಕಾರಿ ಯಾರೊಬ್ರು ಇದ್ರು, ಅವರು ನಾಡಿದ್ದು ಗುರುವಾರ ಬರ್ತೇನೆ ಅಂತ ಹೇಳಿದ್ದಾರೆ. ಗುರುವಾರ ಮೀಟಿಂಗ್ ಅಲ್ಲಿ ಎಲ್ಲಿಂದ ಆಗ್ಬೋದು, ಮತ್ತೆ ಎಲ್ಲಿಂದ ಅದ್ರ ಅಲ್ಲಿಗೆ ಶಿಫ್ಟ್ ಆದ ನಂತರ ಇದು ಕಾರ್ಯ ಮಾತ್ರ ಅಲ್ಲಿಗೆ ಕುಂಠಿತಗೊಂಡದ್ದು ಕಷ್ಟ. ಇದು ಮೊದ್ಲಿನಾಗೆ ಬೇಗ ಆದ್ರೆ ಒಳ್ಳೇದು. ಅಲ್ಲಿಂದ ಶಿಫ್ಟ್ ಆದ ವಾಪಸ್ ಇಲ್ಲಿಗೆ ಬರ್ಬೋದಲ್ವಾ? ಅಲ್ಲಿವರೆಗೆ ನಾವು ಕೂಡ ಬಿಡುದಿಲ್ಲ, ಅದು ಆಗ್ಬೇಕು. ನಾನಂದ್ರೆ ಈಗ ಸ್ಟಾರ್ಟಿಂಗ್ ನಿನ್ನೆ ಒಬ್ರು ಹೇಳಿದ್ರು ನಂಗೆ, ಎನ್ನ ಮಗಲ ಆಚಿನ ಕ್ಲಾಸ್ಗೆ ಪೋನಾಗನೆ ವಂಚನೆ ಇತ್ತು, ನೀರು ನನ್ನ ಪಾತಿರ್ದವು ಎಡ್ಡೆ ಹಾಪುಂಡ. ಹಾಗೆ ಆದ್ರೆ ಅದು ಆಗುದಿಲ್ಲ. ಈಗ ನನ್ನ ಮಗಳು ಹೋಗ್ಲಿಕ್ಕೆ ಮುಂಚೆ ಆದ್ರೆ ಅಗ್ಲಪುರ ಇತ್ತು ನೆಡ್ದಕ್ಕ ಒಂದಂಚಾಯಿನ ಅಂತ ಈಗೊಬ್ರು ಮಾತಾಡಿದ್ರು ಮೋಕ್ಷ, ಅವರಿಗೆ ಕೂಡ ಹಾಗೆ ಹೇಳಿದ್ರು. ಎನ್ನ ಮಗಳ ಪೋನಾಗ ಅಂಚನೆ ಇತ್ತು, ನಾಳೆಗೆ 5 ವರ್ಷ ಈರು ಪಾತಿರ್ದು ಪೋಡ್ದು ಆಯ್ತಾ ಹಾಪುಂಡು ಪೊಂಜನಕ್ಲ ಪಾತ್ಯಾನ ಪೊಂಜನಕ್ಲ ಅಂಚನಕ್ಲಂದು ಇಜ್ಜೆ ಇತ್ತೆ ಸಿಸ್ಟಮ್. ಮತ್ತೆ ಸಿಸ್ಟಮ್ ಎಲ್ಲ ಈಗ ಮುಂದುವರೆದಿದೆ. ಈಗ ಎಜುಕೇಶನ್ ಅಲ್ಲಿ ಕೂಡ ಲೇಡೀಸ್ ಜೆಂಟ್ಸ್ ಈಕ್ವಲ್. ಹಾಗೆ ಒಂದು ಕಡೆ ಏನಾದ್ರೂ ಒಂದು ಲೋಪದೋಷ ಕಂಡು ಬಂದಾಗ ನಾವು ವಾಯ್ಸ್ ರೈಸ್ ಮಾಡಿ, ಹೌದು, ಅದು ನಮ್ಮ ಕರ್ತವ್ಯ. ಗ್ರಾಮ ಸಭೆ ಇರುದೇ ಅಂತಕ್ಕೆ ನಮ್ಮ ಲೋಪದೋಷ ಹೋಗಿ ಹೇಳಲಿಕ್ಕೆ. ಅದನ್ನು ಈರು ಪನೋಡ್ಚಿ ಎಂಕಲ ಏನು ರಿಪೇರಿ ಮಾಡ್ತು ಕೊರ್ಪ, ಅದು ಬೇಡ. ನಂಗೆ ಹೇಳಿದ್ದಾರೆ ನಿನ್ನೆ, ಪನೋಡ್ಚಿ ಏನು ರಿಪೇರಿ ಮಾಡ್ತು ಕೊರ್ಪ, ರಿಪೇರಿ ಮಾಡುದು ಬೇಡ, ಇದನ್ನ ತೆಗಿಲಿ, ಕಟ್ಟಡ ಹೊಸತ್ತು ಕಟ್ಲಿ, ಅನುದಾನ ಇಡ್ಲಿ. ಕಲ್ದ ಸರಿ ಇವ್ರು ಹೇಳ್ತಿದ್ರು, ಇವ್ರ ಪೇರೆಂಟ್ಸ್ ಅಂತೆ ಮೊದ್ಲಿಗೆ ಬಂತ ಸ್ಟೂಡೆಂಟ್ ಇದ್ದು, ಕಲ್ಲೆಲ್ಲ ಬಂದಿತ್ತಂತೆ, ಅದನ್ನ ಬೇರೆ ಕಡೆ ಶಿಫ್ಟ್ ಯಾಕೆ ಶಿಫ್ಟ್ ಮಾಡಿದ್ದು? ಇದು ಬೀಳುವಂತದಲ್ಲಿ ಇತ್ತಲ್ವಾ? ಇಲ್ಲಿ ಇದನ್ನು ತೆಗೆದು ಚಂದ ಮಾಡ್ತಿದ್ರೆ ಅದೇ ಕಲ್ಲಲ್ಲಿ ಒಂದು ಕಟ್ಟಡ ನಿಲ್ತಿತ್ತಲ್ವಾ? ಎಷ್ಟು ಒಳ್ಳೆ ಕಟ್ಟಡ ಆಗ್ತಿತ್ತು. ಇದಕ್ಕೆ ಸುತ್ತ ಕಾಂಪೌಂಡ್ ಮಾಡಿ ಒಂದು ಗೇಟ್ ಮಾಡಿದ್ರೆ ಎಷ್ಟು ಚಂದದ ಅಂಗನವಾಡಿ ಎಲ್ಲಿಯೂ ಇಲ್ಲ ಮೇಡಮ್. ಬೇಕಾದ್ರೆ ನೋಡಿ, ಅಲ್ಲಿ ರೋಡ್ ಸೈಡೇ ಉಂಟು. ಈಚೆಯಿಂದ ಬರುವ ಮಕ್ಕಳಿಗೆ ಹೆಲ್ಪ್ ಆಗ್ತದೆ, ಕರೆಯ ಗ್ರಾಮದ ಎಲ್ಲ ಮಕ್ಕಳಿಗೆ ಹೆಲ್ಪ್ ಆಗ್ತದೆ. ಇದು ಯಾವ್ಯಾವ ಗ್ರಾಮದಲ್ಲಿ ಬರ್ತಾರೆ? ಕರೆಯ ಗ್ರಾಮದ ಎಲ್ಲ ಮಕ್ಕಳು ಬರ್ತಾರೆ. ಕಲ್ಲೇರಿ ಪೇಟೆಯಿಂದ ಆಚೆಯಿಂದ ಎಲ್ಲ ಬರ್ತಾರೆ, ಕರೆಯದಿಂದ ಆಚೆಯಿಂದ ಕರ್ಕೊಂಡು ಬರ್ತಿದ್ರು. ಅಂದ್ರೆ ಅಷ್ಟು ಒಳ್ಳೇದಿತ್ತು ಅಂತ. ಇಲ್ಲಿ ಮಕ್ಕಳು ಸಡನ್ ಓಡ್ಲಿಕ್ಕೆಲ್ಲ ಆಗುದಿಲ್ಲ ಗೇಟ್ ಎಲ್ಲ ಇರುವಾಗ ಅಂತ. ಅದನ್ನೊಂಚೂರು ಅಭಿವೃದ್ಧಿ ಮಾಡಿದ್ರೆ, ಕಾಂಪೌಂಡ್ ಎಲ್ಲ ಮಾಡಿ ಒಂದು CC ಕ್ಯಾಮರಾ ಅಂತ ಅದು ಅಷ್ಟು ಮುಂದೆ ಹೋಗದಿದ್ರೆ ಅಟ್ಲೀಸ್ಟ್ ಒಂದು ಕಟ್ಟಡ ಆದ್ರೂ ಮಾಡಿ ಕೊಡ್ಲಿ ಈಗ ಬೇಗ ಅಂತ ಅಷ್ಟೇ. ಥ್ಯಾಂಕ್ ಯು.
ನೋಡಿದ್ರಲ್ಲ, ಎಲ್ಲ ಪೋಷಕರು ಕೂಡ ಒಂದು ರೀತಿಯಲ್ಲಿ ಆಕ್ರೋಶಗೊಂಡಿರುವಂತದ್ದು. ಇಷ್ಟು ವರ್ಷ ಆಯ್ತು, ಇಷ್ಟು ನಾವು ಧ್ವನಿ ಎತ್ತಾ ಇದ್ದೀವಿ, ಬಟ್ ಧ್ವನಿ ಎತ್ತಿದ್ರು ಕೂಡ ಅದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಕೂಡ. ಈಗ ಇನ್ನೊಬ್ರು ಪೋಷಕರು ಇದ್ದಾರೆ. ಸರ್, ನಿಮ್ಮ ಹೆಸರು? ನವೀದರ್ ಗೌಟ್ ಅಂತ. ಓಕೆ, ನೀವ್ ಏನ್ ಹೇಳ್ತೀರಿ ಈ ಒಂದು ಅಂಗನವಾಡಿ? ನಾನು ಹೇಳುದಂದ್ರೆ ಸುಮಾರು ಸಲ ಹೇಳಿ ಆಯ್ತು, ನಾವು 4-5 ವರ್ಷದಿಂದ ಕೂಡ ಹೇಳ್ತಾ ಬಂದಿದ್ದೇವೆ, ಏನು ವ್ಯವಸ್ಥೆ ಮಾಡಿಕೊಡುವುದಿಲ್ಲ ಇಲ್ಲಿ. ಎಷ್ಟು ಸಾರಿ ನಾವು ಪಂಚಾಯತಿ ಮೆಂಬರ್ ಹತ್ರ ಮತ್ತೆ ಅಧಿಕಾರಿನವರ ಹತ್ರ ಎಲ್ಲ ಹೇಳಿದ್ದೇವೆ, ಅದು ಸ್ವಲ್ಪ ಕೂಡ ಗಮನ ಹರಿಸುವುದಿಲ್ಲ ಯಾರು ಕೂಡ. ಮತ್ತೆ ಈ ಬೆಲ್ಲ ತೆಗಿಲಿಕ್ಕೆ ನಾವೇ ಖರ್ಚು ಮಾಡಿ ಎಲ್ಲ ತೆಗೆದು ವರ್ಷಕ್ಕೊಮ್ಮೆ ಕ್ಲೀನ್ ಮಾಡಿ ಬಿಡುದು. ಇಷ್ಟವರೆಗೆ ಏನೇ ಮಾಡುದಿಲ್ಲ. ಅದಕ್ಕೆ ಮಕ್ಕಳನ್ನು ನಾವು ಕಲಿಸುವುದಿಲ್ಲ, ಯಾಕೆಂದ್ರೆ ಈ ವ್ಯವಸ್ಥೆ ಎಲ್ಲ ಇರುವಾಗ ಗಾಳಿ ಜೋರುಂಟು. ಆ ಕಾರಣ ಇಲ್ಲಿ ಕಲಿಸಿದ್ರೆ ಏನು ಎಂತ ಮಾಡುದು, ಎಲ್ಲಿಂದ ಗಾಳಿ ಅಂಚೆಲ್ಲ ಬಿದ್ರೆ ನಿಜ ಅಲ್ಲ. ಆ ಕಾರಣಕ್ಕಿಂತ ಇದು ಕ್ಲಿಯರ್ ಆಗಿ ನಮ್ಗೆ ವ್ಯವಸ್ಥೆ ಮಾಡಿ ಕೊಡ್ಬೇಕಲ್ಲ ಮಹಿಳೆಗೆ. ಇದೀಗ ಈ ಅಂಗನವಾಡಿಯ ಶಿಕ್ಷಕಿ ಇದ್ದಾರೆ ಶ್ರೀಲತಾ ಮೇಡಮ್. ಅವರು ಪಾಪ SIR ಗೋಸ್ಕರ ಫೀಲ್ಡ್ಗೆ ಹೋಗಿದ್ರು, ಬಟ್ ನಾವು ಕರ್ಸಿದ್ವಿ ಒಂದು ಮಾತಾಡಿ ಅಂತ. ಯಾಕಂತ ಹೇಳಿದ್ರೆ ಇದು ತುಂಬಾ ಅಪಾಯಕಾರಿಯಾಗಿರುವಂತಹ ಒಂದು ಸಿಚುವೇಶನ್ ಅಲ್ಲಿ ಈ ಒಂದು ಅಂಗನವಾಡಿ ಕೇಂದ್ರ ಇರುವಂತದ್ದು. ಇಲ್ಲಿ ನೀಡಿದೆ, ಅಭಿವೃದ್ಧಿಯ ನೀಡ್ ತುಂಬಾ ಇದೆ, ಹಾಗಾಗಿ ಅವ್ರು ಮಾತಾಡ್ಬೇಕು ಅಂತ ನಾವೇ ಕರೆಸಿರುವಂತದ್ದು. ಮೇಡಮ್, ಈಗ ನೀವು ಶಿಕ್ಷಕಿಯಾಗಿ ಇಲ್ಲಿ ಸೇರಿ ಎಷ್ಟು ವರ್ಷ ಆಯ್ತು? ನಂದು 6 ವರ್ಷ ಆಗ್ತಾ ಬಂತು. 6 ವರ್ಷ ಆಗ್ತದೆ. ಮೊನ್ನೆ ಜನವರಿಗೆ 6 ವರ್ಷ. 6 ವರ್ಷ ಆಯ್ತು. ನೀವು ಬಂದಾಗಿಂದ ಒಂದು ಸ್ವಲ್ಪ ಆದ್ರೂ ಒಂದು 1% ಅದು ಇಲ್ಲಿಂದ ಅಭಿವೃದ್ಧಿ ಅಂತ ಆಗಿದ್ಯಾ? ಇಲ್ಲ, ಏನು ಏನಿಲ್ಲ. ಸೊ ಆ ಟಾಯ್ಲೆಟ್ ಕೆಲಸ ಯಾವಾಗ ಆಯ್ತು? ಟಾಯ್ಲೆಟ್ ಇತ್ತು ಮೊನ್ನೆ ಆದದ್ದು. 1 ವರ್ಷ ಆಗ್ತಾ ಬಂತು, 1 ವರ್ಷ ಕಲಿತ್ತು ಆಕ್ಚುಲಿ. ಇಲ್ಲಿ ಇದಕ್ಕೆ ಬೇಲ್ಚವನಿ ಮತ್ತು ಇದಕ್ಕೆ ಅಂತ ಟಾಯ್ಲೆಟ್ ಅಲ್ಲಿ ಇತ್ತು, ಅಲ್ಲಿ ಹಿಂದ್ಗಡೆ ಇತ್ತು ನೋಡಿ, ಅದು ಮುರಿದಿದೆ. ಅದಕ್ಕೆ ಅಂತ ಹೇಳಿ ಪಾಸ್ ಆದದ್ದು. ಅದು ಕೂಡ 1 ವರ್ಷ ಆಗೋ ಮುಂಚೆ ಅದನ್ನು ಯಾರೋ ಕಿಡಿಗೇಡಿಗಳು ಬಂದು ಅದನ್ನು ಮುರಿದು ಹಾಕಿ ಬಿಟ್ಟಿದ್ದಾರೆ. ಅದನ್ನು ಚಿಲ್ಕ ಮುರಿದು ಟಾಯ್ಲೆಟ್ ಟ್ಯಾಪ್ ಎಲ್ಲ ಕಟ್ ಮಾಡಿ ಎಲ್ಲ ಹಾಲ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಎಲ್ಲ ಗಲೀಜು ಮಾಡಿ ಬಿಡ್ತಾರೆ. ಯಾವಾಗ್ಲೂ ಬರೋ ಇವರಿಗೆ ಸಾಕಿಯವರಿಗೆ ಯಾವಾಗ್ಲೂ ಬೆಳಿಗ್ಗೆ ಬಂದು ಅದನ್ನು ಕ್ಲೀನ್ ಮಾಡುವ ಕೆಲಸ. ಒಂದು ಹೊರಗಡೆ ಬಂದು ಗಲೀಜು ಅಂದ್ರೆ ಗಲೀಜು ಹೊರಗಡೆ. ಇಲ್ಲಿ CC ಕ್ಯಾಮರಾ ಇದಿಲ್ಲ, ಏನು ವ್ಯವಸ್ಥೆ ಇಲ್ಲ, ಕಾಂಪೌಂಡ್ ವ್ಯವಸ್ಥೆ ಏನೇನು ವ್ಯವಸ್ಥೆ ಇಲ್ಲ. ಆ ಕಾರಣದಿಂದ ಮತ್ತೆ ಇದು ಇತ್ತೀಚೆಗೆ ಮೊನ್ನೆಯಿಂದ ಮೇಲ್ಚಾವಣಿ ದುರಸ್ತಿಗೆ ಅಂತ ನಾವು ಹಾಕಿದ್ದೇವೆ. ಇದು ಮಳೆ ಹಾನಿಯ ಪ್ರಕಾರ ಇದು ಅಂತ ಹೇಳಿ ಅನುದಾನ ಬಂದಿದೆ. 2.5 ಲಕ್ಷ ಪಾಸ್ ಆಗಿದೆ ಕಾಣ್ಬೇಕು. ಅದು ಪ್ರೊಸೆಸ್ ಅಲ್ಲಿ ಉಂಟದು, ಪ್ರೊಸೆಸ್ ಅಲ್ಲಿ ಇದೆ. ಸೊ ನೀವು ಎಷ್ಟು ಮಕ್ಕಳು ಇರ್ತಾ ಇದ್ರು ಇಲ್ಲಿ? 20-22 ಮಕ್ಳು ಇದ್ರು ಮೇಡಮ್. ಈಗ 1-2 ವಾರದಿಂದ ಇಲ್ಲ, ಮಕ್ಳಿಲ್ಲ. ಒಂದು ಪೋಷಕರು ಕೂಡ ಭಯ ಬರ್ತಾರೆ. ಹೌದು, ಅದೇ ನನ್ಗೆ ಕೂಡ ಮತ್ತೆ ಈಗ ಡ್ಯೂಟಿ ಹಾಕಿ ನನ್ಗೂ ಭಯ ಆಗ್ತದೆ. ಇವರು ಒಬ್ರು ಇರ್ತಾರಲ್ಲ, ಸಹಾಯಕಿ ಇವರು ಒಬ್ರು ಇರ್ತಾರೆ. ನಾನು ಕೂಡ ಮತ್ತೆ ಮೆಸೇಜ್ ಹಾಕಿಬಿಟ್ಟೆ ಬರೋದು ಬೇಡ ಮಕ್ಳು ಅಂತ ಹೇಳಿ. ನಿಜ. ಒಂದು ಈ ಒಂದು ಇದು ಮೇಲ್ಗಡೆ ಕೂಡ ಭಯ ಇದೆ, ಮತ್ತೆ ಕೆಳಗೆ ಕೂಡ ಹಾವು ಹೌದು. ಅದೇ ಕಡೆ ಭಯ ನಮ್ಗೆ. ಸೊ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಈಗ ಈ ತರ ಒಂದು ಬೇಸರ ಆಗ್ತದೆ ತುಂಬಾ. ಮತ್ತೆ ಎಂತ ಮಾಡೋದು, 6 ವರ್ಷ ಆಯ್ತು. 6 ವರ್ಷದಲ್ಲಿ ಏನೂ ಇಲ್ಲ, ಅಭಿವೃದ್ಧಿ ಇಲ್ಲ. ನಾವು ಕೂಡ ಶಾಸಕರ ಮುಂದೆ ಎಲ್ಲ ಹೋಗಿದ್ದೇವೆ, ಆದ್ರೂ ಏನಿಲ್ಲ. ಸೊ ಅಗತ್ಯವಾಗಿ ಇದಕ್ಕೆ ಬರೀ ತೇಪ ಕಾರ್ಯ ಬೇಡ ನಿಮ್ಗೆ. ನಮ್ಗೆ ಹೊಸ ಕಟ್ಟಡವೇ ಆಗ್ಲಿ. ಅಲ್ಲಿ ತನಕ ನಾವು ಈಗ ಮೊನ್ನೆ ನಿನ್ನೆ ಒಂದು ಗ್ರಾಮ ಸಭೆಯಲ್ಲಿ ಹೇಳಿದ್ದಾರೆ, ನಮ್ಮ ಇಲಾಖೆಯವರು ಕೂಡ ಹೇಳಿದ್ದಾರೆ, ಮತ್ತೆ ಇವರು PD ಅವರು ಕೂಡ ಮಾತಾಡಿದ್ದಾರೆ. ಒಂದು ನಾಡಿದ್ದು ಗುರುವಾರದಲ್ಲಿ ಮೀಟಿಂಗ್ ತೆಗೆದು ಇಲ್ಲಿ ನಿರ್ಣಯ ಮಾಡಿ ನೆಕ್ಸ್ಟ್ 3 ದಿವಸದಲ್ಲಿ ಸ್ಥಳಾಂತರ ಮಾಡುದು ಅಂತ ಹೇಳಿದ್ದಾರೆ. ಈಗ ಶಿಶು ಅಭಿವೃದ್ಧಿ ಇಲಾಖೆಯವರು ಏನಂತ ಹೇಳಿದ್ರು ನಿಮಗೆ? ಅದೇ ಅವರು ಮಳೆ ಹಾನಿ ಇದ್ರಲ್ಲಿ ಹಾಕಿದಾರಂತೆ, 2.5 ಲಕ್ಷ ಇದು ಇಟ್ಟಿದ್ದಾರೆ. ನೆಕ್ಸ್ಟ್ ನೆಲಕ್ಕೆ ಟೈಲ್ಸ್ ಹಾಕ್ಲಿಕ್ಕೆ ಅದು ಕೂಡ ಇದೆ. ಈಗ ಸದ್ಯಕ್ಕೆ ಇದು ಮತ್ತೆ ಇದನ್ನೊಂದು ಗಟ್ಟಿ ಮಾಡಿ ಮತ್ತೆ ಹೊಸ ಕಟ್ಟಡ ಅದ್ರ ಮುಂದೆ ಮಾಡ್ಬೋದಲ್ಲ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಇದೊಂದು ಮಾಡುವಂತ ಕೂಡ ಇದು ನಿಮ್ಗೆ ಸಂಪೂರ್ಣ ಕಟ್ಟಡವೇ ಶಿಥಿಲಾವಸ್ಥೆಯಲ್ಲಿ ಇದೆ. ಸೊ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು, ಎಲ್ಲ ಬಿರುಕು ಬಿದ್ದಿರುವಂತದ್ದು. ಹಾಗಾಗಿ ಈಗ ನೀವು ಮೇಲ್ಚಾವಣಿ ಅಥವಾ ಟೈಲ್ಸ್ ಹಾಕಿದ್ರು ಕೂಡ ಪ್ರಯೋಜನ ಇರೋದಿಲ್ಲ. ಆಮೇಲೆ ಮತ್ತೆ ಅದು ಅಭಿವೃದ್ಧಿ ಅಂತ ನೀವು ಕನಸಿನ ಮಾತಾಡ್ಬೋದು. ಹೌದು, ಅದಕ್ಕಿಂತ ಹೊಸ ಕಟ್ಟಡವಾದ್ರೆ ಬೆಸ್ಟ್. ಹೊಸ ಕಟ್ಟಡ ಆಗ್ಬೇಕು. ಅಂದ್ರೆ ಇಲ್ಲಿ 56 ಸೆನ್ಸ್ ಜಾಗ ಇದೆ. ಇಷ್ಟು ಜಾಗ ಯಾವ ಅಂಗನವಾಡಿಗೂ ಇಲ್ಲ ನಾನು ಕೇಳಿಪಟ್ಟಲ್ಲಿ. ಒಂದು ಆದ್ರೆ ಒಳ್ಳೇದು, ರೋಡ್ ಸೈಡ್ ಕಾಂಪೌಂಡ್ ಎಲ್ಲ ಆಗಿ ಒಂದು ಚಂದ ಆದ್ರೆ ನಮಗೂ ಖುಷಿ, ಮಕ್ಕಳಿಗೆ ಖುಷಿ. ಹೌದು, ಒಂದು ಎಲ್ಲ ಸೇರಿ ಒಂದು 0-6 ಮಕ್ಕಳಂದ ಇದು ಏಜಿನ ಮಕ್ಕಳಾದ್ರೆ ಒಂದು 40 ಎಬೋ ಇದ್ದಾರೆ ಮಕ್ಕಳು. ನೆಕ್ಸ್ಟ್ ಬರುವವರಿದ್ದಾರೆ. ಹೌದು, ಈಗ 3-4 ಅಷ್ಟೇ ಬರುದು. ಮೊನ್ನೆ ಇತ್ತೀಚೆಗೆ 2 ವಾರದಿಂದ ಇದು ಜಾಸ್ತಿ ಇದಾಗಿದೆ. ಹೌದು, ಹೆದರಿಕೆ ಆಗ್ತದೆ. ಹೌದೌದು, ಅದೇ ಇದೇ ನಾಡಿದ್ದು ಗುರುವಾರ ಮೀಟಿಂಗ್ ಇಟ್ಟಿದೆ, ನಮ್ಮ ಬಾಲ ವಿಕಾಸ ಸಮಿತಿಯ ಮುಖಾಂತರ ಮೀಟಿಂಗ್ ಇಟ್ಟಿದ್ದೇವೆ. ಅದನ್ನು ನೆಕ್ಸ್ಟ್ ಸ್ಥಳಾಂತರ ಮಾಡುದು ಅಂತ ಹೇಳಿದೆ ಪಂಚಾಯತ್ PD ಅವರು ಮಾತು ಕೊಟ್ಟಿದ್ದಾರೆ ನಮ್ಗೆ. ಇದು ನನ್ನ ಹೆಸರು ಆನಂದಾಚಾರ್ಯರು, ಶಿವಗಿರಿ ಪಕ್ಕ ಇರುವಂಥದ್ದು. ನನ್ನ ವಾಸ್ತವ್ಯ ಮನವೇ ಇಲ್ಲಿ. ಸಾಧಾರಣ ಒಂದು 50 ವರ್ಷದ ಹಿನ್ನೆಲೆಯಲ್ಲಿ ಈ ಶಾಲೆ ಪ್ರಾರಂಭ ಆಗಿದೆ. ಹೇಗೆ ಅಂತ ಹೇಳಿದ್ರೆ, ಆವಾಗದ ಹಿರಿಯವರು ಸಾಕ್ಷರತಾ ಆಂದೋಲನವನ್ನು ಪ್ರಾರಂಭ ಮಾಡಿ ಇಲ್ಲಿ ಅಂಗನವಾಡಿಯನ್ನು ಸ್ಟಾರ್ಟ್ ಮಾಡಿದ್ರು. ಆ ಊರವರ ದೇಣಿಗೆಯಲ್ಲಿ ಒಂದು 4 ಕಂಬಗಳ ಹಾಕಿ ಅಂಗನವಾಡಿ ಸ್ಟಾರ್ಟ್ ಮಾಡಿದಂತ ವಾತಾವರಣ ಇವತ್ತಿದೆ ಈ ಅಂಗನವಾಡಿ ಇತ್ತು. ತದನಂತರ ಮಕ್ಕಳ ಇಲ್ಲಿ ಸಾಧಾರಣ ತಣ್ಣೀರು ಬಂತ ಇರಲಿಲ್ಲ, ಕರಾಯ ಇರಲಿಲ್ಲ. ಇಲ್ಲಿ ಸಾಧಾರಣ ಒಂದು ಗ್ರಾಮಕ್ಕೆ ಒಂದೇ ಅಂಗನವಾಡಿ ಇರುವಂತದ್ದು ಚಿತ್ರಣ ಇರುವಂತದ್ದು ಅವತ್ತಿದ್ದು.
ಇವತ್ತಿನವರೆಗೆ ಸಾಧಾರಣ ಇದಕ್ಕೆ 50 ವರ್ಷ ಹಿನ್ನೆಲೆ ಇರುವಂತದ್ದು ಶಾಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಮತ್ತೆ ಆವಾಗ ಕಟ್ಟಿದಂತ ಕಟ್ಟಡ ಒಂದೇ ಒಂದು ರಿಪೇರಿಗಳು ಆಗ್ಲಿಲ್ಲ. ಆವಾಗ ಯಾವ ರೀತಿ ಆಯ್ತಾ ಅದೇ ಅಂಗನವಾಡಿ ಇವತ್ತಿಗುಂಟು. ಸಾಧಾರಣ ಅವತ್ತಿಂದ ಇವತ್ತಿನ ತನಕ 25ರಿಂದ ಒಂದು 40 ಮಕ್ಕಳ ವರ್ಷದಲ್ಲಿ ಕಲಿಯುವಂತ ಈ ಶಾಲೆ. ಮತ್ತೆ ರಾಜಮಾರ್ಗದಿಂದ ಒಂದು ಮಾರ್ಗದಿಂದ ಇಳಿದು ಅಂಗನವಾಡಿಗೆ ಬರುವಂತ ಇಂಥ ಒಂದು ವ್ಯವಸ್ಥೆ ಇರುವಂತ ಶಾಲೆ ಅಂತ ಹೇಳಿದ್ರೆ ಇದು ಅಂಗನವಾಡಿ ಕಲ್ಲಿ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಅಂಗನವಾಡಿಗೆ ಇದಕ್ಕಿಂತ ಗಾಡಿ ಮಾಡಿಕೊಂಡು ಬರ್ಲಿಕ್ಕಿಲ್ಲ. ಎಲ್ಲರೂ ಅಂಗನವಾಡಿಯ ಮೆಟ್ಟಿಲ ಹತ್ತಿರ ಬಂದು ಬಿಡುವಂತ ಒಂದು ವ್ಯವಸ್ಥೆ ಇರುವಂತದ್ದು ಇದ್ರೆ ಇದು ಸಾಧಾರಣ 50 ಸೆನ್ಸ್ ಜಾಗ ಇದು ಅಂಗನವಾಡಿಯ ಆವರಣ ಆತರ ಅಲ್ಲ. ಇಷ್ಟು ಆದ್ರೂ ಇಲಾಖೆಗಳು ಬರ್ತಾರೆ ಹೋಗ್ತಾರೆ, ಈ ಶಾಲೆಯ ಬಗ್ಗೆ ಗಮನ ಹರಿಸುವುದಿಲ್ಲ. ಒಂದು ಎರಡನೇದು ಶಾಲೆ ತಗಬೇಕಂತ ಈಗೆಲ್ಲ ಒಂದು 5-6 ವರ್ಷದಿಂದ ಬೊಬ್ಬೆ ಹೊಡಿತಾ ಇದ್ದಾರೆ ಪೇರೆಂಟ್ಸ್ನವರು. ಬೆಳೆದು ಯಾವುದೇ ಸ್ಪಂದನೆ ಇಲಾಖೆಗಳು ಬರ್ತಾ ಇಲ್ಲ. ಮಾಡಿ ಕೇಳಿ 20,000 ರೂಪಾಯಿ 10,000 ರೂಪಾಯಿ ರಿಪೇರಿಗೆ ಅಂತ ಕೊಡ್ತಾರೆ. ಮಾಡಿಗೆ ಹತ್ತಿದ್ದಾಗೆ ಹೇಳಿದ್ರೆ ಅವರೇ ಬೀಳುವಂತ ವಾತಾವರಣ ಸೃಷ್ಟಿಯಾಗಿದೆ. ಒಂದು ಮತ್ತೆ ನೋಡಿ, ಇದೊಂದು ಮಾಡಂತ ಹೇಳಿದ್ರೆ ಹೇಳ್ಲಿಕ್ಕೆ ಮಾತ್ರ ಮಾಡು, ಅದೆಲ್ಲ ಪಕ್ಕಾಸು ಒಳಗೆ ನೇತಾಡ್ತಾ ಉಂಟು. ಇಲ್ಲಿ ಫುಡ್ ರೂಮ್ ಅಲ್ಲಿ ನೆಲದಲ್ಲಿ ತುಕ್ಕು ಹಿಡಿದಂತ ವಾತಾವರಣ, ಪಸೆ ಬರ್ತದೆ. ಪಸೆ ಅಂತ ಹೇಳಿ ಫುಡ್ ಅನ್ನು ಮಕ್ಕಳಿಗೆ ಯಾವ ರೀತಿ ಇಡಬೇಕು. ಮತ್ತೆ ಈ ಅಂಗನವಾಡಿ ಸುತ್ತ ವಾತಾವರಣ ಉಂಟು ನೋಡಿ, ಇದು ಹುಲ್ಲು ಎಲ್ಲ ಪೊದೆಗಳು ಬಂದು ಈಗ ವಾಸ್ತವ ನೋಡುವಂತದ್ದು ಅದೆಲ್ಲ ಉಂಟು. ಈ ಹಾವುಗಳು ಚೇಳುಗಳು ಎಲ್ಲಕಾರಿ ಯಾವುದೇ ಒಂದು ಜೀವಜಂತುಗಳು ಮಕ್ಕಳಿಗೆ ಮಾಡಿದ್ರೆ ನಮ್ಮ ಈ ಊರಿ ಪೇರೆಂಟ್ಸ್ನವರಿಗೆ ಮಕ್ಕಳನ್ನು ನಿಲ್ಲಿಸಲಿಕ್ಕೆ ಹೆದರಿಕೆ ಆಗ್ತದೆ. ಒಂದು ವೇಳೆ ಆ ತೊಂದರೆ ಬಂದ್ರೆ ಏನಾದ್ರೂ ಬಂದ್ರೆ ಮಕ್ಕಳಿಗೆ ಏನಾದ್ರೂ ತೊಂದರೆ ಇತ್ತು, ಟೀಚರ್ಸ್ನ ಮಾಡೋದು ಅವರು ಇಲಾಖೆಯವರು ಈ ಅಂಗನವಾಡಿಯ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಪಾಪ ಅವರು ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಲಿಕ್ಕೆ ಅಂತ ಈ ಶಾಲೆಗೆ ಬರ್ತಾರೆ. ಹೆಚ್ಚು ಹೇಳ್ಬೇಕಂತ ಹೇಳಿದ್ರೆ ನನ್ನ ಮಕ್ಕಳು ಈ ಶಾಲೆಯಲ್ಲಿ ಅಂಗನವಾಡಿಯಲ್ಲಿ ಅಧ್ಯಾಯ ಮಾಡಿದ್ದು ಇಲ್ಲಿ. ಯಾಕೆ ಇದು ಅಂತ ಹೇಳಿದ್ರೆ ನಂದು 10 ವರ್ಷ ಆಯ್ತು. ಈಗ 10ನೇ ಕ್ಲಾಸ್ ನನ್ನ ಮಕ್ಕಳು, ಮತ್ತೊಬ್ಬ 8ನೇ, ಮತ್ತೊಬ್ಬ ಈ ತರ ಇರುವಾಗ ಶಾಲೆಯಲ್ಲೇ ಕಲ್ತದ್ದು. ನನಗೆ 10 ವರ್ಷದ ಈ ಶಾಲೆಯ ಒಳಂದು ಮಕ್ಕಳ ಏನೆಲ್ಲ ಟೀಚರ್ಸ್ಗಳು ಕಲಿಸ್ತಾರೆ ಅದು ಮಾತ್ರ ಅಲ್ಲ, ಈ ವ್ಯವಸ್ಥೆ ಎಲ್ಲ ನನಗೆ ಅರಿತಿದ್ದಂಥದ್ದು. ಏನಾದ್ರೂ ಇಲ್ಲಿ ಕ್ರಮಗಳಿದ್ರೆ ನನ್ನಲ್ಲಿ ಬಂದು ಕೇಳ್ತಾರೆ. ಏನಾದ್ರೂ ಕಂಪೌಂಡಿನ ಅದು ಶಾಲೆ ರಿಪೇರಿ ಒಂದು ಮನವರಿಕೆ ಮಾಡಿ ಯಾವ ರೀತಿ ನಾನು ಈ ಗ್ರಾಮ ಸಭೆಯಲ್ಲಿ ಬೊಬ್ಬೆ ಹೊಡಿದೆ ಮತ್ತೆ ಪತ್ರಿಕೆಯವರ ಹತ್ರ ಮಾಹಿತಿ ಹೇಳುವುದೇ ಆದ್ರೂ ನಮಗೆ ಇಲಾಖೆಯವರು ಇಟ್ಕೊಳ್ಳದೆ ಈ ಶಾಲೆ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ. ಈಗ ಸಾಧಾರಣ 20ರಿಂದ ಮೇಲ್ಪಟ್ಟು ಮಕ್ಕಳಿದ್ದಾರೆ. ಮಕ್ಕಳನ್ನು ಕಲಿಸಲಿಕ್ಕೆ ಪೇರೆಂಟ್ಸ್ನವ್ರಿಗೆ ಹೆದರಿಕೆ ಆಗ್ತದೆ. ಯಾಕೆ ಉದ್ದೇಶ ಅಂತ ಹೇಳಿದ್ರೆ ಈ ಮಾಡಿನ ವ್ಯವಸ್ಥೆ ಒಂದು ಒಳಗೆ ಹೋಗಿ ಮಕ್ಕಳು ಕೂತ್ಕೊಳ್ಬೇಕಂತ ಹೇಳಿದ್ರೆ ಟೀಚರ್ಸ್ ಮಕ್ಕಳ ಮೇಲೆ ಕಣ್ಣಲ್ಲ ಮಾಡಿನ ಮೇಲೆ ಕಣ್ಣಾಗುವಂತ ವಾತಾವರಣ ಆಗಿದೆ. ಅಂತ ವ್ಯವಸ್ಥೆ ಉಂಟು. ಇದಕ್ಕೆ ಆದಷ್ಟು ಬೇಕು ನಮ್ದು. ಯಾಕಂದ್ರೆ ಅದು ಬೇಡಿಕೆಯನ್ನು ಹೇಳಿ 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 ನಮ್ಗೆನೇ ಬೇಜಾರಾಗ್ತದೆ. ಕಲ್ಲೇರಿ ಅಂಗನವಾಡಿ ಅಂತ ಹೇಳಿದ್ರೆ ನಮ್ಗೆ ಭಾರಿ ಒಂದು ಹೆಮ್ಮೆ. ಯಾಕಂತ ಹೇಳಿದ್ರೆ ಇಲ್ಲಿಯ ವಾತಾವರಣ ಯಾವ ರೀತಿ ಅಂತ 50 ಜಾಗದಲ್ಲಿ ಒಂದು ಅಂಗನವಾಡಿ ಉದಾಹರಣೆ ನಾನು ಹೇಳಿದ್ದು. ಈಗಲೂ ನಾನು ಅದನ್ನು ಹೇಳೋದು, ಗ್ರಾಮದಲ್ಲಿ ನಂಬರ್ 1 ಅಂಗನವಾಡಿ. ಈ ಅಂಗನವಾಡಿಯಲ್ಲಿ ಎಷ್ಟಿದ್ದಾರೆ ಅಂತ ಎಷ್ಟು ಮಕ್ಕಳು ಕಲ್ತಿದ್ದಾರೆ. ಈ ಅಂಗಡಿಯಲ್ಲಿ ಹೋದವರು ಇಲ್ಲಿ ಇದ್ದಾರೆ ಈ ಅಂಗನವಾಡಿ ನೋಡಿ. ಅದಕ್ಕೆ ಇರುವಾಗ ಸಾಕ್ಷರ ಆಂದೋಲನ ಅಂತ ಕಾರ್ಯಕ್ರಮ, ಸಾಕ್ಷರತಾ ಆಂದೋಲನ ಅನ್ನುವಂಥದ್ದು ಶಾಲೆ ಹಿರಿಯವರು ಕಲ್ತವರು ಆವಾಗ ಒಂದು ಸಾಕ್ಷರ ಆಂದೋಲನ ಅಭ್ಯಾಸವನ್ನು ಅಕ್ಷರಸವನ್ನು ಇಲ್ಲಿ ಕಲ್ತಂತ ಎಷ್ಟೋ ಹಿರಿಯರ್ಬೋದು. ಅವತ್ತಿಂದ ಶಾಲೆ ಸಾಧಾರಣ 50 ವರ್ಷದಲ್ಲಿ ಈ ಶಾಲೆ ಆವಾಗ ಯಾವ ರೀತಿ ಆ ಸಂದರ್ಭ ಇಂಥ ಶಾಲೆ ಅಂತ ಹೇಳಿದ್ರೆ ಒಂದು ನಂಬರ್ 1 ಈ ಶಾಲೆ. ಇವಾಗ ಅದೇ ಶಾಲೆ ಉಂಟು. ಒಂದು ಗೋಡೆಗೆ ಆಣಿ ಬಡಿದ್ರೆ ಕೈಯಲ್ಲಿ ಸುತ್ತಿಗೆ ಇರುವಂತದ್ದಿಲ್ಲ, ಕೈಯಲ್ಲಿ ಬಡಿದ್ರು ಹೋಗ್ತದೆ. ಅಷ್ಟು ಸ್ಮೂತ್ ಆಗಿ ಮೃದುವಾಗಿ ಇನ್ನು ರಿಪೇರಿ ಮಾಡೋದು ಬಿಡಿ, ಹೊಸತೆ ಆಗ್ಬೇಕಂತದ್ದು ನಮ್ದು ಒಂದು. ಎರಡನೇದಾಗಿ ಇದನ್ನು ರಿಪೇರಿ ಮಾಡಿದ್ರೆ ಉಳಿಲಿಕ್ಕೆ. ಇದರಲ್ಲಿ ಮಕ್ಕಳನ್ನು ನಾವು ಈ ರೀತಿ ಒಳಗೆ ಪಾಠ ಮಾಡಿಸ್ಬೇಕು, ಮಕ್ಕಳಿಸುವಂತ ಟೀಚರ್ಸ್ನವರಿಗೆ ಹೆದರಿಕೆ ಆಗಿದೆ. ಇಲಾಖೆ ಒಂದು ನೋಡ್ತಾರೆ, ನಿಯಮ ಪ್ರಕಾರ ಟೀಚರ್ಸ್ ನೋಡ್ತಾರೆ ಹೋಗ್ತಾರೆ. ಈ ಮಕ್ಕಳ ಒಂದು ಜಾಬ್
ಮಕ್ಕಳಿದ್ರು ತೊಂದರೆ ಆದ್ರೆ ಇಲಾಖೆ ಏನಾದ್ರೂ ಕೊಡ್ತದ, ಔಷಧ ಹೋಯ್ತಲ್ಲ ಹೋದ್ರೆ ಅದ್ರ ಹೇಳ್ಬೇಕು, ತಂದೆ ತಾಯಿಗೆ ಹೋಯ್ತು, ಇಲಾಖೆಯವರು ಏನಾದ್ರು ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಆಗ್ತದ? ಇದು ನಮ್ಮ ಒಂದು ಮನಸ್ಸಿನ ನೋವನ್ನು ನಾವು ಹೇಳುವಂತದ್ದು. ಆದ್ರೆ ಆದಷ್ಟು ಬೇಗ ಒಂದು ಸಾಧಾರಣ 25-30 ಲಕ್ಷದ್ದೇ ನಮ್ಗೆ. ಉದಾಹರಣೆಗೆ ನಮ್ದು ಈ ಶಾಲೆಯ ಮತ್ತೆ ಮಕ್ಕಳಿಗೆ ಆಡ್ಲಿಕ್ಕೆ ಒಂದು ಅದಕ್ಕೂ ಸರ್ಕಾರ ನಮಗೆ ಇಲಾಖೆ ನಮ್ಗೆ ಕೊಡ್ಬೇಕು ಮಕ್ಕಳಿಗೆ ಆಟ ಆಡ್ಲಿಕ್ಕೆ. ಮತ್ತೆ ಈ ಅದು ಇದೆಲ್ಲ ಕ್ಲೀನ್ ಹೋಗೋ ವ್ಯವಸ್ಥೆನೂ ಆಗ್ಬೇಕು. ಈ ಶಾಲೆಯ ವಾತಾವರಣ ಭಾರಿ ಅಚ್ಚುಕಟ್ಟಾಗಿ ಆಗ್ಬೇಕಂತ ನನ್ನ ಬೇಡಿಕೆ ಇರುವಂತದ್ದು. ದಯವಿಟ್ಟು ಈ ಶಾಲೆಗೆ ಆದಷ್ಟು ಬೇಗ ಇನ್ನು 6 ತಿಂಗಳಾದ್ರೆ ಮಾಡು ಉಳಿದೆಲ್ಲ ಪರಿಸ್ಥಿತಿ ಕೆಟ್ಟು ಹೋದ್ರೆ ಪರಿಸ್ಥಿತಿ ಕೆಟ್ಟು ಹೋದ್ರೆ ಊರವರು ನಾವು ಇಲಾಖೆ ಅಂತ ನೋಡಿದ್ರೆ ರೀತಿಯಲ್ಲಿ ಹೋರಾಟ ಮಾಡುವುದು ಖಂಡಿತವಾಗಿ ನಾವು ಬಿಡುದಿಲ್ಲ. ಅವಕಾಶ ಮಾಡಿ ಕೊಡಬೇಡಿ. ಆದಷ್ಟು ಬೇಗ ನಮಗೆ ಇಲಾಖೆ ಮೇಲೆ ನಂಬಿಕೆ ವಿಶ್ವಾಸ ಉಂಟು. ಆದ್ರೆ ಈಗ ನಮ್ಗೆ ಹೊಸತ್ತಾಗಿ ಮಾಡಿಕೊಡ್ಬೇಕು ಅನ್ನೋದು ಇರುವಂತದ್ದು. ಇನ್ನೊಂದು, ಈ ಸಣ್ಣ ಪುಟ್ಟ ಮಕ್ಕಳು ಬರುವಂತದ್ದು ಇಲ್ಲಿಗೆ ಅಂಗನವಾಡಿ ಅಂತ ಹೇಳಿದಾಗ, ಸೊ ಆ ಮಕ್ಕಳು ಶೌಚಕ್ಕೆ ಹೋಗ್ಬೇಕಾದ್ರೆ ಇದೇ ದಾರಿ ಮೂಲಕ ಬರ್ಬೇಕು. ಈಗ ಮಳೆ ಸೀಸನ್ ಬೇರೆ, ಎಲ್ಲ ಜಾರ್ತಾ ಇದೆ, ಆ ಕಡೆ ಎಲ್ಲ ಪೊದೆ ಇರುವಂತದ್ದು, ಒಳಗಡೆ ಕೂಡ ಹಾವಿನ ಕಾಟ, ಹೊರಗಡೆ ಕೂಡ ಇರ್ಬೋದು, ಯಾಕಂದ್ರೆ ಅಷ್ಟು ಪೊದೆ ಗಿಡ ಗಂಟೆ ಎಲ್ಲ ಇದೆ. ಸೊ ನಮ್ಗೆ ಇಲ್ಲಿ ಹೋಗ್ಬೇಕಾದ್ರೆ ಭಯ ಆಗುತ್ತೆ. ಇನ್ನು ಮಕ್ಕಳು ಭಯ ಪಡೆದಿರ್ತಾರ ನೋಡಿ. ಇದು ಆಕ್ಚುಲಿ ಇಲ್ಲಿನ ದೃಶ್ಯ ಯಾವ ತರ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಮಗೆ ತೋರಿಸ್ತಾ ಇರುವಂತದ್ದು. ಇದು ಅವ್ರು ಹೇಳಿರುವಂತ ಶೌಚಾಲಯ 1 ವರ್ಷ ಆಯ್ತು ಅಂತ. ಸೊ ಇದು ಕೂಡ ನೋಡಿ, ಅವ್ರು ಹೇಳಿದ್ರಲ್ಲ ಕಿಡಿಗೇಡಿಗಳೆಲ್ಲ ಮುರಿದಾಕಿದಾರಂತ, ಚಿಲ್ಕ ಇಲ್ಲ. ಇಂಥವ್ರು ಇರ್ತಾರ ಪಾಪ. ಈ ಕಟ್ಟಡ ಈ ತರ ಇದೆ, ಮಕ್ಕಳು ಈ ತರ ಸಿಚುವೇಶನ್ ಕೂಡ ಬರ್ತಾ ಇದ್ದಾರೆ. ಆದ್ರೂ ಇಲ್ಲಿ ಮಾಡಿ ಕೊಟ್ಟಿರೋದನ್ನು ಕೂಡ ಒಂದು ಆ ಕಿಡಿಗೇಡಿಗಳು ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಜ ಕೂಡ ಅವರು ಮನುಷ್ಯರ ಅಂತ ಪ್ರಶ್ನೆ ನಾವು ಮಾಡ್ಲೇಬೇಕಾಗುತ್ತೆ. ಇನ್ನು ಹಳೆಯ ಟಾಯ್ಲೆಟ್ ಅದು ಇತ್ತು, ಅದು ನೋಡಿ ಎಲ್ಲ ಬಿದ್ದೋಗಿದೆ ಆ ಟಾಯ್ಲೆಟ್ ಎಲ್ಲ. ಹಾಗಾಗಿ ಅವರಿಗೋಸ್ಕರ, ಮಕ್ಕಳಿಗೋಸ್ಕರ ಅದು ಕೂಡ ಹೊರಗಡೆ ಇತ್ತು. ಹಾಗಾಗಿ ಇಲ್ಲಿ ಈ ಒಂದು ಶೌಚಕ್ಕೆ ಹೋಗಕ್ಕಾಗುದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬೇರೆ ಒಂದು ಶೌಚಾಲಯ ಮಾಡಿರುವಂತದ್ದು. ಇದೆ ನೋಡಿ, ಎಲ್ಲ ಕಿಟಕಿ ಎಲ್ಲ ಕೂಡ ಗೆದ್ದಲು ಕೂಡ ಹಿಡ್ದಿದೆ. ನಿಮ್ಗೆ ತೋರಿಸ್ತೀವಿ ನಾವು ಇನ್ನೊಂದು ವಿಂಡೋ ಮೂಲಕ, ನೀವು ನೋಡ್ತಾ ಇರ್ಬೋದು ಯಾವ ತರ ಇದೆ. ಎಲ್ಲ ಕಿಟಕಿ ಎಲ್ಲ ಹೋಗಿರುವಂತದ್ದು, ಪಕ್ಕಾಸ್ ಹೋಗಿರುವಂತದ್ದು, ಎಲ್ಲ ಗೆದ್ದಲು ಹಿಡ್ದಿರುವಂತದ್ದು. ಈ ಮಕ್ಕಳಿಗೆ ಈಗ ನಮ್ಮ ಮನೆಯಲ್ಲೂ ಕೂಡ ನಾವು ಹೊರಗಡೆ ಹೋಗಿ ಶೌಚಕ್ಕೆ ಹೋಗೋದು ನಮ್ಗೂ ಕೂಡ ಒಂಥರ ಕಷ್ಟ ಆಗುತ್ತೆ. ಆದ್ರೆ ಈ ಪುಟ್ಟ ಮಕ್ಕಳನ್ನ ಈ ರೀತಿಯಾಗಿ ಒಂದು ಹೊರಗಡೆ ಬಂದು ಒಬ್ಳು ಸಹಾಯಕ್ಕೆ ಏನ್ ಮಾಡ್ಬೋದು ಅನ್ನುವಂತ ಪ್ರಶ್ನೆ ನಾವಿಲ್ಲಿ ಕೇಳಲೇಬೇಕಾಗುತ್ತೆ. ಸೊ ಹಾಗಾಗಿ ಸಂಬಂಧಪಟ್ಟಂತಹ ಇಲಾಖೆಯವರು, ಅಧಿಕಾರಿಗಳು, ಆಮೇಲೆ ಗ್ರಾಮ ಪಂಚಾಯತ್ನವರು ಇದರ ಬಗ್ಗೆ ಸೀರಿಯಸ್ ಆಗಿ ನೋಟ್ ಮಾಡ್ಬೇಕಾಗುತ್ತೆ. ಎಲ್ಲರ ಒಂದು ಸಹಾಯವನ್ನ ಪಡೆದು, ಯಾಕಂದ್ರೆ ಇಂಥ ಅಂಗನವಾಡಿ ಅಂತ ಹೇಳಿದಾಗ ಪ್ರತಿಯೊಬ್ರು ಕೂಡ ಮುಂದೆ ಬರ್ತಾರೆ. ಸೊ ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಅಂಗನವಾಡಿ ಕೇಂದ್ರವನ್ನ ಅಭಿವೃದ್ಧಿ ಮಾಡಿದ್ರೆ ಒಳ್ಳೇದು ಅನ್ನುವಂಥದ್ದು ಎಲ್ಲರ ಕೂಡ ಒಂದು ಆಶಯ. ಸೊ 56 ಸೆನ್ಸ್ ಜಾಗಿದೆ ಇಲ್ಲಿ, ಸಣ್ಣ ಜಾಗ ಅಲ್ಲ, ಹೇಗೆ ಬೇಕಾದ್ರೂ ಕೂಡ ಅಭಿವೃದ್ಧಿ ಮಾಡಬಹುದು. ದೊಡ್ಡ ಮರ ಇದೆ. ಸೊ ಮರ ಕೂಡ ಹಾಗೆ ಗಾಳಿ ಮಳೆ ಬಂದಾಗ ಇದು ಕೂಡ ತುಂಬಾ ಅಪಾಯಕಾರಿಯಾಗಿರುವಂತದ್ದು. ಮಕ್ಕಳು ಇಲ್ಲೇ ಓಡಾಡ್ತಾರೆ, ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ, ಪೋಷಕರು ಇಲ್ಲಿ ಮಕ್ಕಳು ಬಂದು ಬಿಡ್ತಾರೆ. ಸೊ ರೋಡ್ ಸೈಡ್ ಬೇರೆ, ರಸ್ತೆ ಬದಿಯಲ್ಲೇ ಇದೆ, ಗೇಟ್ ಎಲ್ಲ ಇದೆ, ಎಲ್ಲ ವ್ಯವಸ್ಥೆಗಳು ಇಲ್ಲಿ ಇರುವಾಗ ಇದನ್ನ ಆರಾಮ್ಸೆ ಅಭಿವೃದ್ಧಿ ಮಾಡಬಹುದು ಅನ್ನೋದು ಪೋಷಕರದು ಕೂಡ ಒಂದು ಆಗ್ರಹ ಆಗಿರುವಂತದ್ದು. ಕೆದಲಿ ಬಿಟ್ಟಿರುವಂತಹ ಕಿಟಕಿಗಳು, ಇಲ್ಲಿ ಹೆಗ್ಗಣ, ಹಾವು ಎಲ್ಲದೂ ಕೂಡ ತಾಣವಾಗಿದೆ. ಜೊತೆಗೆ ಅನೇಕ ಮಂದಿ ಇಲ್ಲಿ ಬಂದು ಕೆಲವೊಂದು ಅನೈತಿಕ ಚಟುವಟಿಕೆ ಕೂಡ ಮಾಡ್ತಾ ಇರೋದು ಕೂಡ ಶಿಕ್ಷಕರು ಹೇಳಿದ್ದಾರೆ. ಬಂದಾಗ ಇಲ್ಲಿ ತುಂಬಾ ಬೇರೆ ಬೇರೆ ಕಸದ ರಾಶಿಗಳಿರುತ್ತೆ, ಏನೇನೋ ಬದ್ದು ಮಾಡಿ ಇಲ್ಲಿ ಹೋಗ್ತಾರೆ, ಕುಡಿದುಕೊಂಡ ಏನೋ ಮಾಡಿ ಹೋಗ್ತಾರೆ. ಸೊ ಬಂದಾಗ ಇಲ್ಲಿ ಅಸಹ್ಯ ಆಗುತ್ತೆ. ಸಹಾಯಕಿಗೆ ಅದೊಂದು ಕೆಲಸ ಬೇರೆ, ಇಲ್ಲಿ ಬಂದು ಕ್ಲೀನ್ ಮಾಡುವಂಥದ್ದು. ಸೊ ನೋಡಿದ್ರಲ್ಲ, ಇದು ಕಲ್ಲೇರಿ ಅಂಗನವಾಡಿಯ ಕೇಂದ್ರದ ಒಂದು ನಿಜವಾದ ಪರಿಸ್ಥಿತಿ. ಹಾಗಾಗಿ ಪ್ರತಿಯೊಬ್ರು ಕೂಡ ಒತ್ತಾಯ ಮಾಡ್ತಿದ್ದಾರೆ, ನಮ್ಗೆ ಇದನ್ನ ನೀವು ಯಾವುದೇ ರೀತಿಯಾಗಿ ಅಭಿವೃದ್ಧಿ ಮಾಡೋದು ಬೇಡ, ಬದಲಾಗಿ ಹೊಸದಾಗಿ ಕಟ್ಟಡವನ್ನ ಮಾಡಿ, ಒಂದು ಒಳ್ಳೆಯ ಕಟ್ಟಡ ಮಾಡಿದಾಗ ಮಕ್ಕಳು ಕೂಡ ಖುಷಿಯಾಗಿ ಬರ್ತಾರೆ, ನಾವು ಕೂಡ ಖುಷಿಯಾಗಿ ಮಕ್ಕಳನ್ನ ಕಳಿಸ್ಕೊಡ್ತೀವಿ ಅಂತ ಮಾತ್ರ ಕೂಡ ಪೋಷಕರು ಹೇಳ್ತಾ ಇರ್ಬೋದು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ನಮ್ದು ಕೂಡ ಒಂದು ಆಶಯ. ಸಂದೀಪ್ ಶೆಟ್ಟಿ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಕಲ್ಲೇರಿ, ಬೆಳ್ತಂಗಡಿ.